ಪಡೀಲ್ ಬೈರಾಡಿ ಕೆರೆಡು ಪ್ರಧಾನ ಕಚೇರಿ ಕೇಂದ್ರ ಕಚೇರಿಯನ್ನು ಪಡೆಯಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 34ನೇ ಶಾಖೆ ಬೋಳಾರ ಜಪ್ಪು ಮಾರ್ಕೆಟ್ದ ಭಗಿನಿ ಸಮಾಜದ ಕೈತಲ್ದ ಯೂನಿಕ್ ಸ್ಟ್ರೀಟ್ ಕಾಂಪ್ಲೆಕ್ಸ್ ಕಟ್ಟಣಡು ಬುಧವಾರ ಕಾಂಡೆ ಉದಿಪನಾಂಡು. ಮಾಜಿ ಸಚಿವರು ಕೃಷ್ಣ ಜೆ ಪಾಲೆಮಾರ್ ರಿಬ್ಬನ್ ಅರಲ್ಪಾದು ಬೋಳಾರದ 34ನೇ ಶಾಖೆಯನ್ನು ಉದಿಪನ ಮಲ್ತೇರು. ಹಿರಿಯ ಸಮಾಜ ಸೇವಕಿ ಶ್ರೀಮತಿ ತಾರಾ ಹೇಮಚಂದ್ರ ತುಡರು ಬೆಳಗಾಯರು. ಜಪ್ಪು ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ದ ಅಧ್ಯಕ್ಷರು ಸೀತಾರಾಮ ಎ ಭದ್ರತಾ ಕೋಶನು ಉದಿಪನ ಮಲ್ತೇರು. ಮೈಸೂರು ಪ್ರಾಂತ ಸಹಕಾರಿ ಸಂಘದ ಜಂಟಿ ನಿಬಂಧಕರು ಸಿ ಪ್ರಸಾದ್ ರೆಡ್ಡಿ ಗಣಕೀಕೃತ ಬ್ಯಾಂಕಿಂಗ್ ವಿಭಾಗಕ್ಕೆ ಚಾಲನೆ ಕೊರಿಯರು. ಕುಡ್ಲದ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ನಿರಕು ಠೇವಣಿ ಪತ್ರವನ್ನು ಬಿಡುಗಡೆ ಮಲ್ತೇರು. ಕುಡ್ಲ ಕೋಆಪರೇಟಿವ್ ಸೊಸೈಟಿದ ಅಧ್ಯಕ್ಷರು ರಂಜನ್ ಮಿಜಾರ್ ಮೈಕ್ರೋ ಸಾಲ ಯೋಜನೆಗೆ ಚಾಲನೆ ಕೊರಿಯರು. ಮಂಗಳಾದೇವಿ ಸೇವಾ ಸಮಿತಿದ ಗೌರವಾಧ್ಯಕ್ಷರು ಅಶೋಕ್ ಕುಮಾರ್ ಈ ಮುದ್ರಾಂಕ ಸೇವೆಗೆ ಚಾಲನೆ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಫೆಡರೇಷನ್ದ ಅಧ್ಯಕ್ಷರು ದಿಲ್ರಾಜ್ ಆಳ್ವ ಭವಿಷ್ಯ ಸುರಕ್ಷಾ ಯೋಜನೆಗೆ ಚಾಲನೆ ಕೊರಿಯರು. ಕುಡ್ಲ ಮಂಗಳಾದೇವಿ ಬಿಲ್ಲವ ಸಂಘದ ಅಧ್ಯಕ್ಷರು ರಾಜರತ್ನ ಸನಿಲ್ ಉಳಿತಾಯ ಖಾತೆಗೆ ಚಾಲನೆ ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಸಂಘದ ಉಪನಿಬಂಧಕರು ರಮೇಶ್ ಎನ್ ಆವರ್ತನ ಠೇವಣಿಗೆ ಚಾಲನೆ ಕೊರಿಯರು. ಕುಡ್ಲ ಮಹಾನಗರ ಪಾಲಿಕೆದ ನಿಕಟಪೂರ್ವ ಸದಸ್ಯರು ಶ್ರೀಮತಿ ಭಾನುಮತಿ ಪಿಗ್ಮಿ ಖಾತೆಗೆ ಚಾಲನೆ ಕೊರಿಯರು. ಬೋಳಾರದ ಪುಗರ್ತದ ಉದ್ಯಮಿ ರಮಾನಂದ ಪೂಜಾರಿ ಮಲ್ಲಬಿನ್ನೆರಾದು ಪಾಲ್ಪಡೆದಿದ್ದರು. ಕಟ್ಟಡದ ಮಾಲಕರು ಜೆನೆಟ್ ಮೆಲ್ವಿನ್ ಡಿಸೋಜಾ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಆತ್ಮಶಕ್ತಿದ ಅಧ್ಯಕ್ಷರು ಬೋಳಾರದಾರು ಆರು ಬೋಳಾರಡೆ ಸುರುತ ಶಾಖೆಯನ್ನು ಮಲ್ಪೊಡಿತ್ತನು ಆಂಡ ಇತ್ತ 34ನೇ ಶಾಖೆಗಾನಗ ಬೋಳಾರಿಗೆ ಬತ್ತದೇತಿದ್ದರು. ಆತ್ಮಶಕ್ತಿ ಪುದರೆ ಎಡ್ಡ ಪುದರು ಮಾತೆರೆಗ್ಲ ದುಮ್ಮು ಪೋಯರೆ ಧೈರ್ಯ ಕೊರ್ಪಿನ ಪುದರು ಪಂಡದು ಮಾಜಿ ಸಚಿವರು ಕೃಷ್ಣ ಜೆ ಪಾಲೆಮರ್ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 34ನೇ ಬೋಳಾರದ ಶಾಖೆಗೆ ಎಡೆಪು ಬಯಕದು 1 ಕೋಟಿ ರೂಪಾಯಿದ ಮುಂಗಡಿ ಠೇವಣಿದ ಘೋಷಣೆ ಮಲ್ತೇರು. 34ನೇ ಶಾಖೆಯನ್ನು ಅದು ಬೋಳಾರ ಶಾಖೆಯನ್ನು ಇಲ್ಲಿ ಉದ್ಘಾಟನೆ ಮಾಡಿದರು. ಅದು ನನಗೆ ಭಾಳ ಸಂತೋಷ. ಯಾಕಂತೇಳಿ ಒಂದು ಸಂತೋಷ, ಮತ್ತೊಂದು ಬದಲಿನ ಸಂಶಯ. ಚಿತ್ತರಂಜನ್ ಬೋಳಾರ ಅಂದರೆ ಇಲ್ಲಿಯವರೇ ಅವರು ಈ ಆತ್ಮಶಕ್ತಿಯನ್ನು ಪ್ರಾರಂಭ ಮಾಡಿದರು. ಪ್ರಾರಂಭ ಬೋಳಾರದಿಂದಲೇ ಆಗಬೇಕಿತ್ತು. ಆದರೆ 34ಕ್ಕೆ ಬರುವಾಗ ಬೋಳಾರಕ್ಕೆ ಬಂದು ಮುಟ್ಟಿದ್ರು. ಅದು ವಿಶೇಷ. ಅದರಲ್ಲೂ ಏನೋ ಒಂದು ವಿಶೇಷತೆ ಇರಬೇಕು. ಯಾಕಂದ್ರೆ ಚಿತ್ತರಂಜನ್ ಬೋಳಾರವರ
ಎಲ್ಲ ನಡೆಗಳು ನಿಮ್ಮೆಲ್ಲ ಗೊತ್ತಿರಬೇಕು. ಒಂದು ಏನಾದರೂ ಒಂದು ವಿಶೇಷತೆ ಇರ್ತದೆ ಅದರಲ್ಲಿ ಮುಂದೆ. ಹಾಗೆ ಇವತ್ತು ಸಹಕಾರಿ ಸಂಘ, ಇವತ್ತು ದೊಡ್ಡ ಆತ್ಮಶಕ್ತಿ, ಇವತ್ತು ಆತ್ಮಶಕ್ತಿ ಆ ಹೆಸರನ್ನೇ ಸೆಲೆಕ್ಟ್ ಮಾಡಿದವರಿಗೆ ನಿಜವಾಗಿ ಗೌರವಿಸಬೇಕು. ಇವತ್ತು ಹಿರಿಯ ಡೆಪಾಸಿಟರನ್ನು ತಂದು ಹೇಗೆ ವೇದಿಕೆಯಲ್ಲಿ ಗೌರವಿಸಿದ್ರ ಹಾಗೆ ಈ ಆತ್ಮಶಕ್ತಿ ಹೆಸರು ಕೊಟ್ಟವರನ್ನು ಕೂಡ ಗೌರವಿಸಬೇಕು. ಯಾಕಂತ ಹೇಳಿದರೆ ಆತ್ಮಶಕ್ತಿ ಅಂತ ಎಲ್ರಿಗೂ ಒಂದು ಇದರಲ್ಲಿ ಸದಸ್ಯರಾಗ್ತೀರಿಯಾ ನಿಮಗೆ ಒಂದು ಆತ್ಮಶಕ್ತಿ ತುಂಬಿತ್ತು ಅಂತ ಲೆಕ್ಕ. ಲೇಸ್ದ ಗುರುಕಾರ್ಮೆನ್ ವಯಸ್ಸೊಂದು ಪಾತೆರ್ನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಆತ್ಮಶಕ್ತಿದ ಸ್ವಂತ ಕಟ್ಟಡ ಆವಡಾಂಡ ಸುರುಕು ಪ್ರೋತ್ಸಾಹ ದೇಣಿಗೆ ಕೊರ್ನಾರು ಶ್ರೀಮತಿ ತಾರಾ ಹೇಮಚಂದ್ರ ಅಂಚಾದು ಇನಿ ಅರೆನಕೈಟೆ 34ನೇ ಶಾಖೆನು ಉದಿಪನಗೆ ತುಡರು ಬೆಳಗಾದ ಅಂಚನೆ ಸಹಕಾರ ಸಂಘದ ಜಂಟಿ ನಿಬಂಧಕರು ಪ್ರಸಾದ್ ರೆಡ್ಡಿ ಇಲಾಖೆದ ಅಧಿಕಾರಿಗಳು ನಿರ್ದೇಶಕ ಮಂಡಳಿದ ಸದಸ್ಯರು ಸಿಬ್ಬಂದಿ ಬಳಗದಕುಲು ಬೊಕ ಮಾತಾ ಬಂಧುಳಿನ ಸಹಕಾರಡು ಈತೊಂಜಿ ಅಭಿವೃದ್ಧಿ ಪಡೆದು ಇನಿ ಕಾನಗ 34ನೇ ಶಾಖೆಗೆ ಪೆಜ್ಜೆ ದೀತ ಪಡೆದು ತಿರುಪಾಯಿರು. ಈ ಶಾಖೆಗೆ ಒಂದು ದೀಪ ಬೆಳಗಿಸಲು ನಾವು ಕರೆದದ್ದು ಈ ಸಂಘದ ಒಂದು ಸ್ವಂತ ಕಟ್ಟಡ ಆಗಬೇಕಾದ್ರೆ ಅದಕ್ಕೆ ಪ್ರಥಮತ ತನ್ನ ದೇಣಿಗೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದರೆ ನಮ್ಮ ಸಂಘ ಸದಸ್ಯ ಆದಂಥ ಶ್ರೀಮತಿ ತಾರಾ ಹೇಮಚಂದ್ರ ಇವರು. ಇದೊಂದು ಮುಖ್ಯ ಬೆನ್ನೆಲುಬಾಗಿದ್ದವರು ನಮ್ಮ ಸಂಘಕ್ಕೆ. ಹಾಗಾಗಿ ನಾನು ಇವರ ಮೂಲಕವೇ ಈ ಒಂದು ಶಾಖೆಯನ್ನು ಉದ್ಘಾಟನೆಗೊಳಿಸಬೇಕು ಅಂತ ಇತ್ತು. ಈಗಾಗಲೇ ಅವರು ಉದ್ಘಾಟನೆ ನಡೆಸಿದ್ದಾರೆ. ಅವರಿಗೆ ಮೊದಲಾಗಿ ನಾನು ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಹೇಳಿದ್ರೆ 7 ವರ್ಷದ ಹಿಂದೆ ಅವರು ನಮ್ಮ 6ನೇ ಜನರಲ್ ಬಾಡಿಯಲ್ಲಿ ನಮಗೆ ಬಂದು ತನ್ನ ಒಂದು ದೇಣಿಗೆಯನ್ನು ಕೊಟ್ಟರು. ಕಟ್ಟಡ ನೀವು ನಿರ್ಮಾಣ ಮಾಡಬೇಕು, ಸ್ವಂತ ಕಟ್ಟಡ ಆಗಬೇಕು ನಮ್ಮ ಸಂಘಕ್ಕೆ ಅಂತ. ಆದರೆ ಇಂದು ಭವ್ಯವಾದ ಒಂದು ಕಟ್ಟಡ ಆಗಬೇಕಾದ್ರೆ ಅವರ ಒಂದು ಪ್ರಾರಂಭದ ದೇಣಿಗೆ ಅದಕ್ಕೆ ಸಹಕಾರಿಯಾಯಿತು. ಇಂದು ಸುಮಾರು ನಾವು ಕಟ್ಟಡ ನಿರ್ಮಾಣ ಆಗುವಾಗ ನಮಗೆ ಎಲ್ಲ ಸೇರಿ ಜಾಗ ಎಲ್ಲ ಸೇರಿ 2,90,00,000 ಆಗಿದ್ದರೆ ಇಂದು ಆ ಪರಿಸರದ ವ್ಯವಸ್ಥೆ ನಾನು ಪಾಲೆಮಾರ್ ಸರ್ ಹತ್ರ ಕೇಳಬೇಕು. ಯಾಕಂತ ಹೇಳಿದ್ರೆ ನನ್ನ ಪಕ್ಕದ ಜಾಗಕ್ಕೆ ಈಗ 30 ಲಕ್ಷ ಹೇಳ್ತಾ ಇದ್ದೆ. ನಾವು ತಗೊಂಡದ್ದು 7,65,000ಕ್ಕೆ ಆವತ್ತು ಜಾಗ. ಈಗ ನಮ್ಮ ಎಸೆಟ್ ಅದು ಸುಮಾರು 8ರಿಂದ 10 ಕೋಟಿ ಒಂದು ಎಸೆಟ್ ಆಗಿ ಬೆಳೀಲಿಕ್ಕೆ ಕಾರಣ ಆಯಿತು. ಹಾಗಾಗಿ ನಿಮ್ಗೆಲ್ರಿಗೂ ವಂದನೆಗಳು ಸರ್. ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಮೈಸೂರಿನಿಂದ ಇಲ್ಲಿ ಬಂದು ನಮ್ಮ ಸಂಘದ ಒಂದು ಮಾರ್ಗದರ್ಶಕ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನನಗೆ ಬೆನ್ನು ತಟ್ಟಿ ಸಹಕಾರ ನೀಡಿದವರು ನಮ್ಮ ಸಹಕಾರ ಸಂಘಗಳ ಜಂಟಿ ನಿಬಂಧಕರು. ಇವರು ಅತಿ ಕೆಲಸದಲ್ಲಿ ಯಾವುದೇ ಒಂದು ಕೆಲಸವನ್ನು ಹಿಡಿದ್ರೆ ಅದು ಚಾಕು ತಪ್ಪದೆ ಮಾಡುವವರು. ಬೋಳಾರದ ಪುಗರ್ತದ ಉದ್ಯಮಿ ರಮಾನಂದ ಪೂಜಾರಿ ಅಂಚನೆ ಕಟ್ಟಡದ ಮಾಲಕೇರು ಜೆನೆಟ್ ಮೆಲ್ವಿನ್ ಡಿಸೋಸ ಕಾರ್ಯಕ್ರಮದ ಮಲ್ಲ ಬಿನ್ನೆರಾದು ಪಾಲು ಪಡೆದಿದ್ದೇರು. ಆಡಳಿತ ಮಂಡಳಿದ ನಿರ್ದೇಶಕರು ಜಿ ಪರಮೇಶ್ವರ ಪೂಜಾರಿ, ಆನಂದ ಎಸ್ ಕೊಂಡಾಣ, ಸೀತಾರಾಮ ಎನ್, ರಮಾನಾಥ ಸನಿಲ್, ಮುದ್ದು ಮೂಡುಬೆಳ್ಳೆ, ದಿವಾಕರ ಬಿಪಿ, ಗೋಪಾಲ್ ಎಂ, ಶ್ರೀಮತಿ ಉಮಾವತಿ, ಸಲಹಾ ಮಂಡಳಿದ ಸದಸ್ಯರು ಸಿಬ್ಬಂದಿ ವರ್ಗದಕಲು ಕಾರ್ಯಕ್ರಮದ ಪಾಲು ಪಡೆದಿದ್ದರು. ಶಾಖಾ ಸಿಬ್ಬಂದಿಗಳು ಪ್ರಾರ್ಥನೆ ಪಂಡರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್ ಎದ್ಕೊಂಡರು. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಪ್ರಕಾಶನ ಬಕ ಚಾರಿಟೇಬಲ್ ಟ್ರಸ್ಟ್ದ ಜತೆ ಕಾರ್ಯದರ್ಶಿ ವಿಶ್ವನಾಥ ರಂಜಾಳ ಸಭೆ ಸುಧಾರಿಕೆ ಮಲ್ತೇರು. ಉಪಾಧ್ಯಕ್ಷರು ನೇಮಿರಾಜ್ ಪಿ ಸೊಲ್ಮೆ ಸಂದಾಯರು.